ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೆಯೇ ಸತ್ಯನಾಥ್ ಸ್ಟೋರ್ಸ್. ಪ್ರತಿನಿತ್ಯವೂ ಕೂಡ ರುಚಿಕರವಾದಂಥ ಅಡುಗೆಗಳು ಬೇಕು, ಆದರೆ ಆರೋಗ್ಯವೂ ಕೂಡ ಅಷ್ಟೇ ಉತ್ತಮ ಅಲ್ವಾ? ಸೊ ಇವತ್ತಿನ ಈ ಒಂದು ಅತಿಥಿ ನಮಗೆ ವಿಭಿನ್ನ ರೀತಿಯಾದಂಥ ಆರೋಗ್ಯಭರಿತವಾದಂಥ ಅಡುಗೆಯನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಆರೋಗ್ಯಭರಿತವಾದಂಥ ಅಡುಗೆ ಅಂತ ಹೇಳಿದರೆ ನನಗೆ ಸ್ವಲ್ಪ ಯಾವಾಗಲೂ ಡೌಟ್, ಏನಾದರೂ ಕಹಿ ಇರುತ್ತಾ ಅಥವಾ, ಯಾಕೆಂದರೆ ಕಹಿ ಅಂದರೆ ನಾನು ಸ್ವಲ್ಪ ದೂರ. ಯಾವ ರೀತಿಯಾದಂಥ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ ಗ್ಲೆನ್ ಅವರಿಂದ. ಹಲೋ ಗ್ಲೆನ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ರೆಸಿಪಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಹೌದು. ಹೆಲ್ದಿ ಅಂದ ತಕ್ಷಣ ನಮ್ಮ ಅಡುಗೆ ಮನೆಯಲ್ಲಿ ಹೆಲ್ದಿ ಟೇಸ್ಟಿ ಪ್ಲಸ್ ಅದಕ್ಕೆ ಜೊತೆಗೆ ಸೇರಬೇಕು ಟೇಸ್ಟ್ ಆ್ಯಂಡ್ ಟ್ರಸ್ಟ್. ಹಾಂ, ಸೊ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಅರುಣಾ ಮಸಾಲ ಅಂತೂ ಇರುತ್ತೆ. ಹೌದು. ಸೊ ಅದನ್ನು ಬಳಸ್ಕೊಂಡು ಮಾಡ್ತಿದ್ದೀರಿ? ಇಲ್ಲ, ಎಂಥ ಮಸಾಲ ಇಲ್ಲ ಇದಕ್ಕೆ. ಸೊ ನೀವು ಆಗಲೇ ಹೇಳಿದಾಗ ಇದು ಕಹಿ ಇಲ್ಲ, ಮೊದಲೇ ಹೇಳ್ತೀನಿ, ಕಹಿ ಇಲ್ಲ. ಸ್ವಲ್ಪ ಸಿಹಿ, ಸ್ವಲ್ಪ ಖಾರ. ಸಿಹಿ ಮತ್ತೆ ಖಾರ, ಹೌದು ಹೌದು, ಅದು ತೊಂದರೆ ಇಲ್ಲ. ಹೌದು, ಸಿಹಿ ಮತ್ತೆ ಖಾರ ತೊಂದರೆ ಇಲ್ಲ, ಕಹಿ ಅಂದ್ರೆ ಸ್ವಲ್ಪ ಅನ್ಸುತ್ತೆ. ಸೊ ನಿಮಗೆ ಯಾವತ್ತಾದ್ರೂ ಶೀತ ಆದ್ರೆ ಇದನ್ನು ಬಳಸಿ. ಶೀತ ಹೋದ್ರೆ ನನಗೆ ಹೇಳಿ, ನೀನು ಹೇಳಿದ ರೆಸಿಪಿಯಿಂದ ಶೀತ ಹೋಯ್ತು ಅಂತ ಹೇಳಿ, ಮತ್ತು ರೆಫರ್ ಮಾಡಿ. ಓಕೆ, ಹೌದು. ಸೊ ನೀವು ಹೇಳ್ತಾ ಇರುವಾಗ ಇದೇನು ಅಡುಗೆ ತರ ಕಾಣ್ತಾ ಇಲ್ಲ, ನನ್ಗೇನೋ ಬೇರೆ ಕಾಣ್ತಾ ಇದೆ. ಸೊ ದಿಸ್ ಈಸ್ ನಾಟ್ ಎ ರೆಸಿಪಿ, ಬಟ್ ಇದು ಒಂದು ಕಷಾಯ ರೆಸಿಪಿ. ಹೌದು ಹೌದು. ಮನೆಯಲ್ಲಿ ನನ್ನ ಆಂಟಿ ಇನ್ವೆಂಟ್ ಮಾಡಿ ಟ್ರೈ ಮಾಡಿ ಅದು ವರ್ಕ್ ಆದ ಕಾರಣ ನನಗೆ ರೆಫರ್ ಮಾಡಿದ್ರು ಮಾಡು ಅಂತ ಹೇಳಿ. ಸೊ ನಾನು ಅದನ್ನೇ ವೀಕ್ಷಕರಿಗೆ ಇವತ್ತು ರೆಫರ್ ಮಾಡ್ತಿದ್ದೀನಿ. ಸರಿ, ಹಾಗಾದ್ರೆ ಇವತ್ತು ನನಗೆ ಕಷಾಯ ಕೊಡಿಸ್ತಿದ್ದೀರಿ, ಅದು ಕೂಡ ಊಟಕ್ಕೆ ಮುನ್ನ. ಹೌದು, ನೋಡೋಣ ಹೇಗಿರುತ್ತೆ, ಟ್ರೈ ಮಾಡುವ. ಓಕೆ. ಎಸ್ ಪ್ಲಾನ್. ಸೊ ಫಸ್ಟ್ ಕಷಾಯ. ಹೌದು. ಕುಡಿಯೋದಕ್ಕೆ ನಾನು ರೆಡಿ ಇದ್ದೀನಿ, ಮಾಡೋದಕ್ಕೆ ನೀವು ರೆಡಿಯಾ? ನಾನು ರೆಡಿ ಇದ್ದೀನಿ, ಆಲ್ವೇಸ್ ರೆಡಿ. ನಮ್ದೆಲ್ಲ ವಾಲ್ಯೂಮ್ ಹೌದು, ಗೊತ್ತಾಯ್ತು ನನಗೆ. ಸ್ಟಾರ್ಟ್ ಮಾಡಲಿಕ್ಕೆ ಸೊ ಸ್ವಲ್ಪ ಟ್ರೆಡಿಷ್ನಲ್ ವೇ ಅಲ್ಲಿ ಮಾಡುವ. ಸೊ ಟ್ರೆಡಿಷ್ನಲ್ ಇದಕ್ಕೆ ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ಕುಟ್ಟು ಕಲ್ಲು. ಹಾಂ, ಕುಟ್ಟು ಕಲ್ಲು. ಓಕೆ. ಸೊ ಫಸ್ಟಿಗೆ ನಾವು ಬೆಳ್ಳುಳ್ಳಿಯನ್ನು ತಗೊಳ್ಳುವ. ಇದರಲ್ಲಿ ಒಂದು 3, 4, 6 ಬೆಳ್ಳುಳ್ಳಿ ಇದೆ, ಸಿಪ್ಪೆ ತೆಗೆಯದ ಬೆಳ್ಳುಳ್ಳಿ. 6 ಬೆಳ್ಳುಳ್ಳಿ ಹಾಕುವ. ಅದ ನಂತರ ಇದು ಟೀ ಸ್ಪೂನ್, ಟೇಬಲ್ ಸ್ಪೂನ್? ಟೀ ಸ್ಪೂನ್. ಹಾಂ, ಇದರಲ್ಲಿ 2 ಟೀ ಸ್ಪೂನು ಕಾಳು ಮೆಣಸು. ಹೌದು. 1 ಟೀ ಸ್ಪೂನ್ ಲವಂಗ. ಮತ್ತೆ ಇದು ಕೆತ್ತೆ, 1 ಕೆತ್ತೆಯನ್ನು ಹಾಕ್ಬೋದು. 2 ಇಂಚಷ್ಟು ಕೆತ್ತೆ. ಮತ್ತೆ ಇದು ಎಲ್ರಿಗೆ ಗೊತ್ತಿದೆ, ಶುಂಠಿ, ಅದು. ಮತ್ತೆ ನಾವು ಒಂದು ಟೀ ಸ್ಪೂನ್, 2 ಟೀ ಸ್ಪೂನ್ ಒಂದು ನೀರುಳ್ಳಿ ಹಾಕುವ. ಅದರಲ್ಲೂ ಕೆಂಪು ಈರುಳ್ಳಿ ಈ ಕಷಾಯಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಯಾಕೆಂದ್ರೆ ಅದರ ಖಾರ ಜಾಸ್ತಿ ಬಿಟ್ಕೊಳ್ಳುತ್ತೆ. ಮತ್ತೆ ಈ ಅಜ್ಜಿ ಅಂದಿರ ಫೇವ್ರೆಟ್, ಚಿಕ್ಕ ಮಕ್ಕಳ ಫೇವ್ರೆಟ್, ಕಲ್ಸಕ್ಕರೆ. ಸೊ ಇದನ್ನೆಲ್ಲ ಹಾಕಿ ರುಬ್ಕೊಳ್ಳೋದು, ಇದನ್ನು ಕುಟ್ಟುವುದು, ಸಾರಿ, ಇದನ್ನು ನಾವು ಹುಡಿ ಮಾಡುವಂಥದ್ದು. ಇದು ಗ್ರೈಂಡಿಗೆ ಮಿಕ್ಸಿಗೆಲ್ಲ ಹಾಕೊಳ್ಳೋಕ್ಕಾಗಲ್ವಾ? ಮಿಕ್ಸಿಗೆ ಹಾಕೊಂಡ್ರೆ ಅದು ರುಚಿ ಹೋಗ್ತದಲ್ಲ.
ನೋಡಿ ಮಿಕ್ಸಿ ಬಿಸಿ ಆಗುವಾಗ ಏನಾಗ್ತದೆ ಅಂದ್ರೆ ಅದರ ರುಚಿ ಎಳ್ಕೊಳ್ತದೆ. ಯೂಶ್ವಲಿ ನೋಡ್ತೀವಿ ನಾವು, ನಮಗೆ ಈಗಲೇ ಶುಂಠಿ ಅದರ ಪರಿಮಳ ಬರ್ತಿದೆ, ಶುಂಠಿ ಕಾಯಿ ಪರಿಮಳ ಬಿಡ್ತಿದೆ. ಸೊ ಇದು ಮಾಡುವ ತನಕ ನಾವು ನೀರು ಬಿಸಿ ಮಾಡುವ. ಇದನ್ನು ಹಾಕಿ ನೀರು ಕುದಿಸೋದಲ್ಲ, ಇಲ್ಲ, ಕುದಿಸಿ ಇದಕ್ಕೆ ಹಾಕುದು. ಸೊ ಅಷ್ಟರ ತನಕ ನಾವು ಸ್ವಲ್ಪ ಅದನ್ನ ನಾವು ಜಜ್ಕೊಳ್ತಾ ಇರ್ತೀವಿ. ನೀವು ನೀರು ಬಿಸಿ ಮಾಡಿ. ಸೊ ನೀರು ಎಷ್ಟು ಇದಕ್ಕೆ? ಒಂದು 3 ಕಪ್ ನೀರು ಹಾಕುವ. 3 ಕಪ್ನಷ್ಟು? ಹೌದು. ಆ ನೀರು ಅದರ ಅರ್ಧ ಆಗಬೇಕು. ಹೌದು, ಸಾಕು. ಸೊ ನೀವಲ್ಲಿ ನೀರು ಹಾಕಿದ ನಂತರ ನಂದಿಲ್ಲಿ ರೆಡಿ ಆಯಿತು. ಪೂರ್ತಿ ಏನು ಪೇಸ್ಟ್ ಬೇಕಿಲ್ಲ, ಅದರ ಇಲ್ಲ, ಹೌದು, ಜ್ಯೂಸ್ ಬಿಟ್ಕೊಳ್ಬೇಕು. ಹೌದು. ಸೊ ಈಗ ನೀರು ಹೇಗೂ ಗ್ಯಾಸಲ್ಲಿ ಇಟ್ಟು ಆಗಿದೆ, ಇದನ್ನು ಅದಕ್ಕೆ ಸೇರಿಸುವ. ಸೊ ಒಳ್ಳೆ ದಾಲ್ ಸಾರಿಗೆ ಒಗ್ಗರಣೆ ಹಾಕಿದಾಗ ಆಯ್ತು. ಅಲ್ಲ, ಟೊಮೆಟೊ ಸಾರಿಗೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಅಲ್ಲಿಗೆ. ಸೊ ಈಗ ಇದನ್ನು ಹಾಕುವ. ಇದನ್ನು ಹಾಕಿ ಸ್ವಲ್ಪ ಕಲ್ಲು ಸಕ್ಕರೆ ಅದು ಹಾಗೆ ಹಾಕಿದ್ರು ಅದರಲ್ಲಿ ಕರಗುತ್ತಲ್ಲ? ಅಲ್ಲ, ಸ್ವಲ್ಪ ಬೇಗ ಕರಗಲಿ ಅಂತ ಹಾಗೆ. ಮತ್ತೆ ಇದರಲ್ಲಿ ಆ ಫ್ಲೇವರ್ಸ್ ಇದೆಯಲ್ಲ, ಅದೆಲ್ಲ ಅದರಲ್ಲಿ ಸೊ ಇದನ್ನು ಮಿಕ್ಸ್ ಆಗಿರ್ಬೇಕು. ಹೌದು. ಸೊ ಇದನ್ನು ಒಳ್ಳೆ ರುಬ್ಕೊಳ್ಳುವ. ಕಲ್ಲು ಸಕ್ಕರೆಯಿಂದ ಈಗ ಕಲ್ಲು ಉಪ್ಪು ತರ ಕಾಣ್ತದೆ. ಆಕ್ಚುಲಿ ಇಂಥ ಒಂದು ಕಷಾಯಕ್ಕೆಲ್ಲ ಈ ಆರೆಂಜ್ ಕಲರ್ ಅಲ್ಲಿ ಇರುವಂತ ಕಲ್ಲು ಸಕ್ಕರೆ ಹೆಚ್ಚಾಗಿ ಬಳಸಬೇಕು ಹೇಳ್ತಾರೆ. ಅದು ತುಂಬಾ ಒಳ್ಳೇದು ಅಂತ ಹೇಳಿ. ಕಲ್ಲು ಸಕ್ಕರೆ ಬಟ್ ಆರೆಂಜ್ ಕಲರ್. ಅದು ಫ್ಲೇವರ್ ಅಂತಲ್ಲ, ಈ ಕಷಾಯಕ್ಕೆಲ್ಲ ಅಥವಾ ಶೀತ ಆದಾಗ ಅದನ್ನ ಹಾಗೆ ಬಾಯಲ್ಲಿ ಇಟ್ಕೊಂಡು ಅದನ್ನ ಚೀಪ್ತಾ ಇರ್ಬೇಕು ಹೇಳ್ತಾರೆ. ಬ್ರೌನ್ ಶುಗರ್. ಅದೇನೋ ಕಲ್ಲು ಸಕ್ಕರೆಗೆ ಅದಕ್ಕೆ ಕಲರ್ ಹಾಕ್ತಾರ ಏನೋ ಗೊತ್ತಿಲ್ಲ. ಮೊದಲಿಂದ ಹೇಳ್ತಾ ಇರುವಂತದ್ದು. ಸೊ ಅದು ಆರೆಂಜ್ ಕಲರ್ ಇದ್ರೆ ಬೆಟರ್. ಸೊ ಈಗ ನೀವು ಹಾಗೆ ಕೇಳಿದ್ರಿ ಮಸಾಲ ಹಾಕ್ತೀರಂತ. ಈಗ ನಾನು ಒಂದು ಮಸಾಲ ಕೇಳ್ತೀನಿ. ಟೇಸ್ಟ್ ಅಂಡ್ ಟ್ರಸ್ಟ್ ಅರುಣರವರ ಪೆಪ್ಪರ್ ಪೌಡರ್. ಸೊ ಕಾಳು ಮೆಣಸು ಇದೆ, ಮತ್ತೆ ಮೇಲೆ ಅದು ಪೌಡರ್ ಆಗಿಲ್ಲ, ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕುವ ಅಂತ ಹೇಳಿ. ಹೌದು, ಹಾಕಿ. ಕರಿಮೆಣಸು ಪುಡಿ. ಎಸ್, ಸಾಕು. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ. ಸೊ ಇದು ಇನ್ನು ಕುದಿಬೇಕು, ಅರ್ಧದಷ್ಟು ಆಗಬೇಕು. ಹೌದು. ಅದೇನು ನಿಮ್ಗೆ ಇವತ್ತು ನನಗೆ ಕಷಾಯ ಕುಡಿಸ್ಬೇಕು ಅಂತ ಮನಸ್ಸು ಬಂದಿದ್ದು? ಈಗ ನನಗಂತೂ ಶೀತ ಆಗಿಲ್ಲ. ಅಲ್ಲ, ಈಗ ಮೊನ್ನೆ ನ್ಯೂಸ್ ನೋಡುವಾಗ ಒಬ್ರು ಮಂತ್ರಿ ಹೇಳಿದ್ರು, ಎಲ್ರಿಗೆ ಸಾರ್ವಜನಿಕ ಶೀತ ಒಮ್ನಿಕ್ರಾನ್ ಅಲ್ಲ ಅಂತ ಹೇಳಿ. ಅದಾಗಿ ಒಂದು 2-3 ದಿವಸ ಆಗಿದ್ರೆ ಎಲ್ಲಿ ನೋಡಿದ್ರು ಒಂದು ಕರ್ಚಿಫಿಂಗ್ ಮುಖ ಕಿಸ್ಕೊಂಡಿದ್ದಾರೆ. ಯಾಕಪ್ಪ ಏನಾಯ್ತು ಶೀತ, ಯಾಕಮ್ಮ ಏನಾಯ್ತು ಶೀತ. ನನ್ನ ಆಂಟಿ ಹತ್ರ ಹೇಳಿದ್ದೆ, ಆಂಟಿ ನೀವೆಲ್ಲ ಮಾಡ್ತಿರಲ್ಲ, ಎಲ್ರಿಗೂ ಶೀತ ಇದೆ, ಏನು ಮಾಡುವ, ಒಂದು ಕಷಾಯ ಮಾಡಿ ಕೊಡುವ ಅಂದರು. ನಮ್ಮ ಮನೆಯಲ್ಲಿ ಏನೋ ಒಂದು ಮಾಡಿಬಿಟ್ರು, ಇದ್ದೆಲ್ಲ ವಸ್ತುಗಳನ್ನು ಸೇರಿಸಿ ಮಾಡಿಬಿಟ್ರು. ಅದನ್ನು ಕುಡಿಲಿಕ್ಕೆ ಕೊಟ್ಟರು. 1 ದಿನ 2 ದಿನ 3ನೇ ದಿವಸ ಶೀತ ಮಾಯ. ಸಾರ್ವಜನಿಕ ಶೀತ ಖಲಾಸ್. ಸೊ ಅದಕ್ಕೆ ನಾನು ಅಂದ್ಕೊಂಡೆ, ಯಾವತ್ತು ರೆಸಿಪಿ ಯಾಕೆ ಇವತ್ತೊಂಚೂರು ಚೇಂಜಸ್ ಮಾಡುವ, ಇವತ್ತು ಕಷಾಯ ಮಾಡುವ ಅಂತ ಪ್ಲ್ಯಾನ್ ಬಂತು. ಸೊ ಹಾಗೆ ಕಷಾಯ ಮಾಡಿದ್ವಿ. ದೂರದಿಂದ ನೋಡಲಿಕ್ಕೆ ಒಂದು ಚಿಕನ್ ಸೂಪ್ ಇಲ್ಲದ್ರೆ ಮಟನ್ ಸೂಪ್ ತರ ಕಾಣ್ತಿದೆ. 1 ಪೀಸ್ 2 ಪೀಸ್ ಚಿಕನ್ ಹಾಕಿದ್ರೆ ಆಯ್ತು. ಹೌದು. ಈಗ ಎಲ್ರಿಗೂ ಶೀತ ಬರುವ ಟೈಮ್ ನೋಡಿ, ವೆದರ್ ಎಂತ ಸರಿ ಇಲ್ಲ, ಏರುಪೇರು ಆಗ್ತಾ ಇರುವಂತ ಟೈಮ್. ಅಂದ್ರೆ ಚಳಿಗಾಲ ಬಿಟ್ಟು ನಿಮ್ಗೆ ಶೀತ ಇದೆ, ಇವತ್ತೆಲ್ಲ ನಿಮ್ಗೆ ಕೊಡ್ತೀನಿ. ನನ್ಗೆ ಇವತ್ತು ಬೆಳಿಗ್ಗೆ ಶೀತ ಆಯ್ತು, ಕಷಾಯ ಮಾಡ್ತೀನಿ ಅಂತೇಳಿ ಯಾರಾದ್ರೂ ಒಬ್ರು ಪ್ರಯೋಗಕ್ಕೆ ಇರ್ಬೇಕಲ್ಲ. ಅದಕ್ಕೆ ಮೊದಲೆಲ್ಲ ಖಾಲಿ ಟೀ ಅಂತ ಹೇಳಿದ್ರೆ ನಾವು ರೆಗ್ಯುಲರ್ ಚಹಾ ಅದನ್ನ ಮಾಡ್ತಾ ಇದ್ವಿ. ಈಗ ಸಿನಮನ್ ಟೀ, ಪೆಪ್ಪರ್ ಟೀ, ಬೇರೆ ಬೇರೆ ಅದರಲ್ಲಿ ಮಾಡ್ತಾರೆ. ಸೊ ಹೆಚ್ಚಾಗಿ ಸಿನಮನ್ ಟೀ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮುನ್ನ ತಗೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸಿನಮನ್ ಟೀ ಮಾತ್ರ ಈಗ ಆಗುತ್ತೆ. ಸೊ ಹೆಲ್ತ್ ವೈಸ್ ಅಂತೂ ತುಂಬಾ ಒಳ್ಳೇದು ಆಗ್ತಾ ಬಂತಿದ್ದು. ಒಂದು 2 ನಿಮಿಷ ಕುದಿಲಿ ಅಂತ. ಹೌದು. ಮತ್ತೆ ಇದು ಜಾಸ್ತಿ ಕುಡಿಯಂತಿಲ್ಲ, ಯಾಕಂದ್ರೆ ಇದರಲ್ಲಿ ಇದ್ದ ಕೆಲವು ಅಂಶಗಳು ಜೀವನ ಉಷ್ಣತೆ ಜಾಸ್ತಿ ಮಾಡೋಕ್ಕೂ
ಕಾರಣ ಇರ್ಬೋದು. ಮತ್ತು ಕೆಲವರು ಇದ್ದಾರೆ, ಎಲ್ಲರಂತಲ್ಲ, ಕೆಲವರು ಬ್ಯೂಟಿ ಫ್ರೀಕ್ ಅಂತ ಇರ್ತಾರಲ್ಲ, ಅವರು ಅಲ್ಲ ಮಾರೆ ಮೊನ್ನೆ ನಮ್ಮ ಟಿವಿಯಲ್ಲಿ ನೋಡಿ ಕುಡ್ದೆ ಅಂತೇಳಿ ಒಂದೊಂದು ಗ್ಲಾಸ್ ಕುಡ್ದು ಮತ್ತೆ ಪಿಂಪಲ್ಸ್ ಸ್ಟಾರ್ಟ್ ಆದರೆ ಮತ್ತೆ ನಮಗೆ ಮತ್ತೆ ಕಿವಿ ಬಿಡ್ಲಿಕ್ಕಿಲ್ಲ, ಅಲ್ಲ ಆಯೆ ಪಂತೀನಿ ಮಾರೆ ಇತ್ತೆ ತೂಲೆ. ಅದಕ್ಕೆ ಹೇಳಿದ್ದು ಮೊದಲೇ ವಾರ್ನಿಂಗ್, ಸ್ವಲ್ಪ ಕುಡಿಬೇಕು. ಸೊ ಎಷ್ಟು ಅತಿ ಆದರೂ ಅಮೃತವು ವಿಷ, ಬಿಕಾಸ್ ಡ್ರಿಂಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಯಾ ಓಕೆ, ತೆಗಿವಾ ಇನ್ನು ತೆಗೆದಾ? ಹೌದು, ಗ್ಯಾಸ್ ಆಫ್ ಮಾಡಿ. ಹೌದು, ಸೊ ಬಿಸಿ ಬಿಸಿ ಇರುವಾಗಲೇ ಕುಡಿಬೇಕಾ? ಸ್ವಲ್ಪ ಬಿಸಿ ಕುಡಿದ್ರೆಲ್ಲ ಮತ್ತೆ ಸ್ವಲ್ಪ ತಣ್ಣಗಾದ ನಂತರ ಬಟ್ ಸರ್ವ್ ಮಾಡ್ಕೊಳ್ಳೋಣ. ಯಾ ಸರ್ವ್ ಮಾಡಿ. ಎಸ್, ಓ ಸ್ಪ್ಯಾಚುಲಾ. ನಾನು ಆಗ್ಲೇ ಹೇಳಿದ್ದೆ, ನೋಡುವಾಗ ದಾಲ್ ಸಾರ್ ತರ ಇದೆ, ಅದಕ್ಕೆ ಸರ್ವ್ ಮಾಡ್ಲಿಕ್ಕೆ ಸಹ ದಾಲ್ ಸಾರ್ ಇದೆ ಹಾಗೆ ಕೊಟ್ಟಿದ್ದೆ. ಸೊ ಇದನ್ನು ಏನು ಮಾಡಬೇಕಂದ್ರೆ ಸ್ಟ್ರೈನ್ ಮಾಡಬೇಕು. ಓಕೆ, ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಸೊ ಇದನ್ನಿನ್ನು ಸರ್ವಿಂಗ್ ಗ್ಲಾಸಿಗೆ ಹಾಕುವ. ಸೊ ತುಂಬ ಬಿಸಿ ಇದೆ, ಇಷ್ಟು ಸಾಕಲ್ಲ? ಹೌದು, ಮೊದಲೇ ಹೇಳಿದೆ ಮದ್ದಲ್ಲ, ಕಷಾಯ ಸ್ವಲ್ಪ ಕುಡಿಬೇಕು. ಬೆಸ್ಟ್ ಐಡಿಯಾ ಯಾರಿಗೆಲ್ಲ, ಕೆಲವರು ಫಿಲ್ಮ್ ಶೂಟಿಂಗಿಗೆಲ್ಲ ಡ್ರಿಂಕಿಂಗ್ ಸೀನಿಗೆ ಈ ಡ್ರಿಂಕಿಂಗ್ ಮಾಡೋ ಬದಲು ಈ ಥರ ಕಷಾಯ ಮಾಡಿಕೊಡಿ, ಬೆಸ್ಟ್. ಸೊ ಬಿಸಿ ಆದ ಸಿಹಿ ಖಾರ ಕಷಾಯ ರೆಡಿ ಟು ಸರ್ವ್. ಇದು ಇನ್ನು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಶೀತ ಆಗಿದೆ ಅಂತ ಹೇಳಿದರೆ, ಮನೇಲಿ ಯಾವಾಗಲೂ ಅಮ್ಮ ಅಜ್ಜಿ ಯಾರೂ ಇಲ್ಲ ಅಂತ ಹೇಳಿದರೆ ತಕ್ಷಣಕ್ಕೆ ನೀವೇ ಕಷಾಯವನ್ನು ತಯಾರಿಸ್ಕೊಳ್ಬೋದು. ಸೊ ಈ ಕಷಾಯವನ್ನು ಯಾವ ರೀತಿ ಮಾಡೋದು ಮತ್ತೊಮ್ಮೆ ನೋಡಿ. ಕಷಾಯ ತಯಾರಿಸೋ ವಿಧಾನ: ಮೊದಲು 5 ರಿಂದ 6 ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿ 1 ಚಮಚ ಕಾಳುಮೆಣಸು, 1 ಚಮಚ ಲವಂಗ, 2 ಇಂಚಿನಷ್ಟು ಚಕ್ಕೆ, ಶುಂಠಿ, 2 ಚಮಚ ಈರುಳ್ಳಿ, ಕಲ್ಲು ಸಕ್ಕರೆ ಸೇರಿಸಿ ಕುಟ್ಟಿಕೊಳ್ಳಿ. ಇನ್ನೊಂದೆಡೆ 3 ಲೋಟದಷ್ಟು ನೀರು ಹಾಕಿ ಬಿಸಿ ಮಾಡಿಕೊಳ್ಳಿ. ಸ್ವಲ್ಪ ಬಿಸಿಯಾದ ನಂತರ ಕುಟ್ಟಿದ ಎಲ್ಲ ಮಸಾಲೆ ಹಾಕಿ ಸ್ವಲ್ಪ ಅರುಣ ಕರಿಮೆಣಸು ಪುಡಿಯನ್ನು ಸೇರಿಸಿ ಕುದಿಸಿ. ನೀರು ಅದರ ಅರ್ಧದಷ್ಟು ಆಗೋವರೆಗೂ ಕುದಿಸಿಕೊಳ್ಳಿ. ಬಳಿಕ ಸೋಸಿಕೊಂಡು ಸರ್ವ್ ಮಾಡಿ. ಈಗ ಬಿಸಿಯಾಗಿ ಸರ್ವ್ ಮಾಡಿ ಕಷಾಯ. ಬಿಸಿ ಕಷಾಯನೋ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಯಾವುದಾದ್ರೂ ಸಿಹಿಯಾದಂಥ ರುಚಿಕರವಾದಂಥ ಖಾದ್ಯವನ್ನು ತಯಾರಿಸ್ತಾರಾ ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ. ನೀವು ಕೂಡ ಕಾಯ್ತಾ ಇರಿ, ಹೇಳ್ಕೊಡ್ತೀವಿ ಒಂದು ಸಣ್ಣ ಬ್ರೇಕ್ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980. 40 ವರ್ಷಗಳ ಇತಿಹಾಸ ಇರುವಂಥ ಒಂದು ಮಸಾಲೆ ಅಂತ ಹೇಳಿದರೆ ಅದುವೇ ಅರುಣಾ ಮಸಾಲ. ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್. ಸೊ ಕಷಾಯ ರೆಡಿಯಾಗಿದೆ. ಕಷಾಯ ಅಂದರೆ ಯಾಕೆ ಈ ಥರ ಮುಖ ಮಾಡ್ತಾ ಇದ್ದಾಳೆ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಎಲ್ರಿಗೂ ಕಷಾಯ ಇಷ್ಟ ಆಗಲ್ಲ. ಸೊ ನನಗೆ ಸ್ವಲ್ಪ ಕಷಾಯ ಅಂದರೆ ಒತ್ತಾಯ ಮಾಡಿ ಕುಡಿಸ್ಬೇಕು. ಸೊ ಇವತ್ತು ಪರ್ಪಸ್ಲಿ ಮಾಡಿದ್ದಾರೆ, ನಾನು ಕುಡಿಲೇಬೇಕು. ನೆಕ್ಸ್ಟ್ ಯಾವ ರುಚಿಕರವಾದಂಥ ಖಾದ್ಯವನ್ನು ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಎಸ್ ಕ್ಲಾನ್, ಈಗ ಯಾವ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಟೇಸ್ಟಿ ರೆಸಿಪಿ ಇಲ್ಲ, ಪುನಃ ಏನು ಇಂಗ್ರೀಡಿಯೆಂಟ್ಸ್ ಇಟ್ಟಿಲ್ಲ? ಹೌದು. ಸೊ ವೀಕ್ಷಕರು ಎನಿಸ್ಬೋದು ನಾನು ಯಾಕೆ ಇದು ಮಾಡಿಕೊಡ್ತಿದ್ದೀನಿ ಅಂತೇಳಿ. ರೆಸಿಪಿ ಏನು? ಮೊದಲು ಶೀತ. ಸೊ ಶೀತ ಅನ್ನುವಾಗ ಯೋಚನೆ ಅದಕ್ಕೆ ಹೋಗುತ್ತೆ, ಶೀತ ಆಗಿದೆ ಏನು ಮಾಡುವ. ಸೊ ಆ ಶೀತವನ್ನು ಹೇಗೆ ಮೈಯಿಂದ ಓಡಿಸೋದು, ಅದೇ ಥಿಂಕ್ ಮಾಡಿ ಈ ಕಷಾಯ ಮಾಡಿದ್ದು. ಸೊ ಈ ಕಷಾಯಕ್ಕೆ ಸಪೋರ್ಟ್ ಆಗಿ ಇನ್ನೊಂದು ಮದ್ದಿದೆ, ಇದು ಮದ್ದು. ಇದಕ್ಕೆ ಇಷ್ಟರ ತನಕ ಎಂತ ಹೆಸರು ಕೊಡ್ಲಿಲ್ಲ. ಸೊ ಈಗ ಮಾಡಿ ನಿಮ್ಮ ಮನಸ್ಸಿಗೆ ಎಂತ ಹೆಸರು ಬರುತ್ತೆ ಅದನ್ನು ಕೊಡಿ, ಮತ್ತೆ ಬೇಕಾದ್ರೆ ಪೇಟೆಂಟ್ ಫೈಲ್ ಮಾಡುವ.
ಓಕೆ. ಸೊ ಇದು ನನಗೆ ಪರ್ಪಸ್ಲಿ ತಿನ್ನಿ ಅಂತ ಮಾಡಿ ಮತ್ತೆ ನನ್ನ ಹತ್ರವೇ ಹೆಸರು ಹಿಡಿಸಿ ಪೇಟೆಂಟ್ ನೀರು ತಗೊಳ್ಳೋದಾ? ಹೌದು. ಸೊ ಕಾಪಿರೈಟ್ ಕ್ಲೇಮ್ ಕೆಲಸ ನಮ್ಮ ಟಿವಿಗೆ, ಪೇಟೆಂಟ್ ನನಗೆ. ಓಕೆ ಓಕೆ. ಬಟ್ ಏನು ಇಂಗ್ರೀಡಿಯೆಂಟ್ಸ್ ಇಟ್ಟಿಲ್ಲ, ಇದೇನು ಒಂದು ಖಾಲಿ ಹಾಗೆ ಒಗ್ಗರಣೆ ಹಾಕೋ ಒಂದು ಸ್ಪ್ಯಾಟುಲ ಇಟ್ಟಿದ್ದೀರಿ, ಹಾಗೆ ತುಪ್ಪ ಕಾಣಿಸ್ತಾ ಇದೆ ಇಷ್ಟೇ. ಹೌದು. ತುಪ್ಪವನ್ನ ನೀವು ಹೇಗೆ ಮಾಡೋದು ಅಂತ ನೀವು ನಂಗೆ ಹೇಳ್ಕೊಡ್ಬೇಕಾ? ಪ್ಯಾಕೆಟ್ ಕಟ್ ಮಾಡಿದ್ರೆ ಸಿಗುತ್ತೆ? ಇಲ್ಲ ಇಲ್ಲ, ಇದು ತುಪ್ಪ. ಇನ್ನೊಂದು ಇಂಗ್ರೀಡಿಯೆಂಟ್ ಇದೆ, ಅದು ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅದು ಮತ್ತೆ ರಿವೀಲ್ ಮಾಡುವ. ಸೊ ಸ್ಟಾರ್ಟ್ ಮಾಡೋಣವಾ? ಹಾ ಸರಿ, ನನಗೆ ಏನು ಹೇಳ್ಬೇಕಂತ ಗೊತ್ತಾಗ್ಲಿಲ್ಲ. ಓಕೆ. ಯಾ, ಗ್ಯಾಸ್ ಅನ್ನು ಆನ್ ಮಾಡಿ ಇದು ಒಗ್ಗರಣೆ ಇಡುವ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಡುವ. ಸರಿ. ಸೊ ಇದಕ್ಕೆ ರುಚಿಕರವಾದಂಥ ಶುದ್ಧ ದೇಸಿ ತುಪ್ಪ, ಯಾವುದು ತುಪ್ಪ ಬೇಕಾದ್ರೆ ಯೂಸ್ ಮಾಡ್ಬೋದು. ಇದನ್ನು ಹಾಕುವ. ಓಕೆ, ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡಿ. ಓಕೆ, ಗ್ಯಾಸ್ ಸ್ಲೋ ಮಾಡಿ. ಬರೀ ತುಪ್ಪ ಬಿಸಿ ಮಾಡ್ಕೊಳ್ಳೋದೇ ಒಂದು ರೆಸಿಪಿ ಇದೆ ನಮಗೆ. ತುಪ್ಪ ಹೇಗೆ ಬಿಸಿ ಮಾಡೋದು ಇಲ್ಲಿ ನೋಡ್ಕೊಂಡು ಕಲೀರಿ ಈಗ. ಓಕೆ, ದ ಸೀಕ್ರೆಟ್ ರೆಸಿಪಿ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಅರುಣರವರ ಕಾಳು ಮೆಣಸಿನ ಹುಡಿ. ಓ, ಪೆಪ್ಪರ್ ಪೌಡರ್. ಹೌದು. ಸೊ ಪ್ರೋಸೆಸ್ ಇದೆ, ಇನ್ನು ಪೌಡರ್ಸ್ ಬರುತ್ತೆ ಒಂದೊಂದೇ. ಹೌದು, ತನ್ನಿ ಹಾಕುವ. ನೆನಪಿಟ್ಕೊಳ್ಬೇಕು, ಗ್ಯಾಸ್ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಹಾಕಿ. ಸೊ ಅರುಣ ಕರಿಮೆಣಸು ಪುಡಿ ಎಷ್ಟು ಸಾಕಾ? ಹಾಕಿ. ಎಸ್, ಸಾಕು ಸಾಕು ಸಾಕು. ಸೊ ಇದನ್ನೀಗ ಮಿಕ್ಸ್ ಮಾಡುವಂಥದ್ದು. ನಾವು ಗ್ಯಾಸನ್ನು ಆಫ್ ಮಾಡುವ. ಸೊ ಇದನ್ನು ಮಿಕ್ಸ್ ಮಾಡುವ. ಎನ್ಕೋಬೇಡಿ ಕಷಾಯಕ್ಕೆ ಒಗ್ಗರಣೆ ಅಂತೇಳಿ, ಇದು ಬೇರೆನೇ ಮದ್ದು. ಸೊ ಇದನ್ನು ಮಿಕ್ಸ್ ಮಾಡುವ, ಮಿಕ್ಸ್ ಮಾಡುವ, ಮಿಕ್ಸ್ ಮಾಡುವ. ಸೊ ಹಾಗೆ ಇರುವಾಗ ನಾನು ಈ ಇಂಗ್ರೀಡಿಯೆಂಟ್ಸ್ ತರಕ್ಕೆ ಟೌನ್ ಹಾಲ್ ಹತ್ರ ಬಂದಿದ್ದೆ. ಪುನಃ ನಿಮ್ಮ ಸಭೆ ಇತ್ತು. ಏನಿತ್ತಲ್ಲಿ? ಏನೋ ಆಗ್ತಿತ್ತ ಪ್ರೋಗ್ರಾಮ್? ನಾನು ಬಂದೆ ಒಳಗಡೆ. ಹಾ, ಅದೇ ನಾನು ನೋಡಿದ್ದೆ. ತುಂಬಾ ಶಾಲೆ ಮಕ್ಕಳು ಇದ್ರು, ನಮ್ಮ ರೂಪೇಶ್ ಶೆಟ್ಟಿ ಸರ್ ಇದ್ರು, ನೀವಿದ್ರಿ, ಇಡೀ ಟೀಮ್ ಇತ್ತು. ಮತ್ತೆ ನಾನು ಅನ್ಕೊಂಡೆ ಏನಾ ಸ್ಪೆಷಲ್ ಇರಬೇಕು ಅಂತ ಹೇಳಿ. ಸೊ ಆಗ್ಲಿ. ಸೊ ನಮ್ಮ ವರ್ಷದ ನಂತರ ಈಗ ಸೀಸನ್ 2 ಮಾಡ್ತಾ ಇದೀವಿ. 10 ವರ್ಷದ ನಂತರ ಅಷ್ಟೇ ಅದು ಸಕ್ಸಸ್ಫುಲ್ ಆಗಿತ್ತು. ಅದಾದ ನಂತರ ಬೇಡ ಅಂತ ಹೇಳಿ ಹಾಗೆ ಬಿಟ್ಟಿದ್ವಿ. ಬಟ್ ಎಲ್ಲರೂ ಕೂಡ ಇನ್ನೊಮ್ಮೆ ಮಾಡಿ ಅಂತ ಹೇಳಿ ಈಗ ಮತ್ತೆ ಪುನಃ ವಾರಿಯರ್ಸ್ 2 ಅನ್ನ ಶುರು ಮಾಡಿದ್ದೀವಿ. ಯಾ, ವೆರಿ ನೈಸ್. ನಿಮ್ದು ನಮ್ಮ ಟಿವಿ ನಾವು ಯಾವತ್ತು ನೋಡ್ತಾ ಇರ್ತೀವಿ. ನೀವು ಜನರನ್ನು ಹೇಗೆ ಕೂಗಿಸುವುದು ಅಂತೇಳಿ ಹೊಸ ಏನಾದ್ರೂ ತರ್ತಾ ಇರ್ತೀರಾ. ಮೊದಲು ನಗಾಡಿಸಿ ಕೂಗಿಸ್ತಿದ್ರಿ, ಈಗಲೇ ಕೂಗಿಸ್ತಿದ್ದೀರಾ. ಬಲೆ ಬುಲಿಪಾಗ ಆಗ್ಲಿ, ತುಂಬಾ ಸಕ್ಸಸ್ಫುಲ್ ಆಗ್ತಿದೆ. ಅದು ಕೂಡ ಸಕ್ಸಸ್ಫುಲ್ ಆಯ್ತು. ಇನ್ನು ಮತ್ತೆ ಪುನಃ ನಿಮ್ಮನ್ನ ನಗಿಸ್ತೀವಿ, ಡೋಂಟ್ ವರಿ. ಬಲೆ ಅಳಿಸೋದು, ನಗ್ಸೋದು, ಅಳಿಸೋದು, ನಗ್ಸೋದು ಎಲ್ಲವೂ ಕೂಡ, ತಿನ್ಸೋದು ಕೂಡ ಮಾಡ್ತೀವಿ ನಮ್ಮ ರುಚಿ ಕಾರ್ಯಕ್ರಮ. ಇದಕ್ಕೆ ಒಂದು ಮೋಟೋ ಇದೆ, ಆರೋಗ್ಯ ನಮ್ದು, ಹೊಸ ರುಚಿ ನಿಮ್ದು. ಹಾಗೆ. ಸೊ ರೆಡಿ ಆಯ್ತು. ಸೆಕೆಂಡ್ ರೆಸಿಪೀಸ್ ರೆಡಿ. ಇಷ್ಟೇ? ಹೌದು. ಬಟ್ ಇದರಲ್ಲಿ ಇದು ಏನು ಮದ್ದು ಅಂತ, ಇದಕ್ಕೇನು ಕಲ್ಸಕ್ರೆ ನೀವು ಏನಾದ್ರೂ ಏನು ಬೇಡ, ಇದನ್ನೇ ಬರೀ ಒಂದು 4-5 ದಿವಸ ಕುಡೀರಿ. ಎಷ್ಟು ಹಠಕಾರಿಮಾದ ಕಫ ಇದ್ರೂ ಕ್ಲೀನ್ ಆಗುತ್ತೆ. ಬಿಕಾಸ್ ದಿಸ್ ಇಸ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ದೆನ್ ರೆಫರ್ಡ್. ಯಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಅರುಣ ಮಸಾಲ ಇದೆ, ಹೌದು. ಆದ್ರೆ ಬರೀ ಇಷ್ಟೇ ಅಂದ್ರೆ ಟೇಸ್ಟ್ ಇಲ್ಲಿ ಬರೋದು? ಬರೀ ಏನಾದ್ರೂ ಕಲ್ಸಕ್ರೆ ಅಥವಾ ಏನಿಲ್ಲ, ದಿಸ್ ಇಸ್ ಪ್ಲೇನ್, ಓನ್ಲಿ ಪ್ಲೇನ್. ಸೊ ಇದನ್ನು ಸರ್ವ್ ಮಾಡುವನಾ? ಹಾ ಸರಿ, ಅಷ್ಟೇ. ಓಕೆ. ನೀವು ಇಷ್ಟೇ ಅಂತ ಹೇಳಿದ್ಮೇಲೆ ನಾನೇನು ಹೇಳಿ? ಯಾ, ನೀವು ಬೌಲ್ ಇದೆ. ಸೊ ಸ್ವಲ್ಪ ಮಿಕ್ಸ್ ಮಾಡುವ. ಇದು ನೋಡುವಾಗ ಈ ಜಸ್ಟ್ ಹೇಳೋದು ಯಾರಿಗೆ ಇನ್ಸಲ್ಟ್ ಅಂತೇಳಿ ಅಲ್ಲ, ನಮ್ಮದು ರೋಡ್ ಸೈಡಲ್ಲೆಲ್ಲ ಪೋಡಿ ಎಲ್ಲ ಮಾಡ್ತಾರಲ್ಲ, ಲಾಸ್ಟಿಗೆ ಎಣ್ಣೆ ಹೊಡಿದ್ರೆ ಹೆಂಗಿರುತ್ತೆ ಹಂಗೆ ಬಂದಿದೆ. ಸೊ ಎಸ್, ಎಲ್ಲವೂ ನೀವೇ ಹೇಳ್ತೀರಿ, ಕಷಾಯವೂ ನೀವೇ ಹೇಳ್ತೀರಿ, ಈ ರೀತಿಯಾಗೂ ಹೇಳ್ತೀರಿ. ಎಂತ ಮಾಡೋದು, ಸ್ವಲ್ಪ ನಗಿಸ್ಬೇಕು, ಸ್ವಲ್ಪ ಮಾತಾಡಿಸ್ಬೇಕು. ನಮ್ದು ಹಾಗೆ, ನಾವು ಬರೀ ಮಾತಾಡೋದಿಲ್ಲ, ಸ್ವಲ್ಪ ನಗಿಸ್ತೀವಿ, ಸ್ವಲ್ಪ ಅಳಿಸ್ತೀವಿ. ಎಸ್. ಸೊ ಸ್ವಲ್ಪ ಮದ್ದು, ಕಫಕ್ಕೆ ಒಳ್ಳೇದು, ರೆಡಿ ಇದೆ. ನೋಡುವ ಕೆಲಸ ನಿಮ್ದು, ನಾನಂತೂ ನೋಡೋದಿಲ್ಲ. ಇದು ನಿಮ್ಗೆ ತಗೊಳ್ಳಿ. ಬಟ್ ಇದಕ್ಕೆ ಹೆಸರೇನು ಕೊಡ್ಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ತಲೆಯಲ್ಲಿ ಹುಳ ತಿರುಗ್ತಾ ಇದೆ ಹಾಗೇನೆ. ಹೆಸರು ಕೊಡೋದಾದ್ರೆ ಇದು ದಿಸ್ ಇಸ್ ಮೇಡ್ ಫ್ರಮ್ ತುಪ್ಪ ರೀ. ತುಪ್ಪ ಮದ್ದು ಕೊಡ್ಬೋದು. ಕರಿಮೆಣಸಿನ ಒಂದು ಲೇಹ ಅಂತಾನು ಹೇಳ್ಬೋದು. ತುಂಬಾ ಕರಿಮೆಣಸು ಪುಡಿ ಹಾಕಿದ್ರೆ ಅದನ್ನ ಚೆನ್ನಾಗಿ ತಿರುಗಿಸ್ತಾ ಇದ್ರೆ ಸ್ವಲ್ಪ ಗಟ್ಟಿ ಬರ್ಬೋದು. ಸೊ ಆಗ ಇದು ಲೇಹ ಆಗುತ್ತೆ. ಸೊ ಪೆಪ್ಪರ್ ಲೇಹ ಅಥವಾ ಕರಿಮೆಣಸಿನ ಲೇಹ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಮೆಣಸಿನ ಲೇಹ ತಯಾರಿಸೋ ವಿಧಾನ. ಮೊದಲಿಗೆ ತುಪ್ಪವನ್ನು ಬಿಸಿ ಮಾಡಿಕೊಳ್ಳಿ. ಬೆಂಕಿ ಸಣ್ಣ ಉರಿಯಲ್ಲಿ ಇಟ್ಟು 2 ಚಮಚ ಅರುಣ ಕರಿಮೆಣಸು ಪುಡಿ ಹಾಕಿ 2 ರಿಂದ 3 ನಿಮಿಷ ಹುರಿಯಿರಿ. ಈಗ ಲೇಹ ತಯಾರು. ಶೀತ ಕಫಕ್ಕೆ ಅತಿ ಉತ್ತಮವಾದಂತಹ ಮದ್ದು. ಎಸ್ ಗ್ಲೆನ್, ನಾನಂತೂ ಕಷಾಯ ಆಯಿತು ಅಂದಮೇಲೆ ಇದೊಂಥರ ರುಚಿಕರವಾದಂತಹ ಖಾದ್ಯಗಳು, ನಮ್ಮ ಅರುಣ ಮಸಾಲೆ ಯೂಸ್ ಮಾಡಿ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಿ ಎಲ್ಲ ಮಾಡ್ತೀರಿ ಅಂತ ಅಂದ್ಕೊಂಡೆ. ಬಟ್ ಅದು ಸಹ ಮಧ್ಯೆ ಮಾಡಿಕೊಟ್ಟಿದ್ದೀರಿ. ಒಂದು ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಲೀಡ್ ಟು ಡಿಸಪಾಯಿಂಟ್ಮೆಂಟ್ಸ್. ಎಕ್ಸಾಕ್ಟ್ಲಿ. Yeah. ಬಟ್ ಹಿಯರ್ ಐ ಆಲ್ವೇಸ್ ಎಕ್ಸ್ಪೆಕ್ಟ್ ಸಮಥಿಂಗ್ ವೆರಿ Delicious. ಟೇಸ್ಟಿ, ಡಿಲಿಷಿಯಸ್. ಇದು ಸಹ ಟೇಸ್ಟಿ ಇದೆ, ಇನ್ನು ನೋಡುವಾಗ ಗೊತ್ತಾಗ್ತದೆ. ಲೆಟ್ಸ್ ಸಿ. ಯಾ, ಸೊ ಫಸ್ಟ್ ಕಷಾಯವೋ ಬೇಡ, ಫಸ್ಟ್ ಮದ್ದಿಗೆ ಹೋಗುವ. ಮದ್ದಿಗೆ ಹೌದು, ತಗೊಳ್ಳಿ. ಫಸ್ಟ್ ನೀವು ಟೇಸ್ಟ್ ಮಾಡಿ. ನಿಮಗೆ ಶೀತ ಆಗಿದೆಲ್ಲ ತಗೊಳ್ಳಿ. ಸೊ ಆಂಟಿ ನಿಮ್ಮ ಹೆಸರಲ್ಲಿ ತಿಂತಿದ್ದೀನಿ. ಇಟ್ಸ್ ಡೆಲಿಷಿಯಸ್. ಇಲ್ಲಿ ಹಿಟ್ಟಾಗುತ್ತೆ ನೀವು ಹೇಳಿದಾಗೆ. ಖಾರ, ಹೌದು ಪೆಪ್ಪರ್ದು ಹೌದು. ಬಾಯಿಗೆ ಹಾಕುವಾಗ ತುಪ್ಪ ಚೆನ್ನಾಗಿ ಸಿಗುತ್ತೆ. ಆಮೇಲೆ ನಮ್ಮ ಟೇಸ್ಟ್ ಬಡ್ಸ್ಗೆ ಎಡ್ಜಸ್ ಅಲ್ಲಿ ಸ್ಪೈಸ್, ಆಗ ಮಾತ್ರ ಇಲ್ಲಿ ಹಿಟ್ಟಾಗ್ತಾ ಇದೆ. ಆಗ ಮಾತ್ರ ಕಫ ಇಳಿಯುತ್ತೆ ಕೆಳಗಡೆ, ಎಲ್ಲರೂ ಹೊರಗೆ ಬರುತ್ತೆ. ಓಕೆ, ಯಾ. ಸೊ ಇದು ಕಷಾಯ ತಗೊಳ್ಳಿ. ಎಸ್, ಅದನ್ನು ಸ್ವಲ್ಪ ಸ್ಟರ್ ಮಾಡುವ, ಯಾಕಂದರೆ ಸ್ಟರ್ ಮಾಡಿ. ಎಸ್, ಇದು ಸಹ ಹಾಗೇನೆ ಕುಡಿತೀನಿ. ಇದು ಸ್ವಲ್ಪ ಹಾಗೆ ಕುಡಿಬೋದು. ಎಸ್, ಸ್ವಲ್ಪ ಕಲ್ ಸಕ್ಕರೆ ಇದೆ. ಹೌದು. ಸೊ ಸ್ವಲ್ಪ ಸ್ವೀಟ್ ಆ್ಯಂಡ್ ಸ್ಪೈಸಿ. ಎಕ್ಸಾಕ್ಟ್ಲಿ. ನಾವು ಕೆಲವರು ಕಲ್ ಸಕ್ಕರೆ ಇಲ್ಲದಿದ್ರೆ ಬೆಲ್ಲ ಹಾಕ್ತಾರೆ, ಹೌದು. ಒಂದು ಚೂರು ಬೆಲ್ಲ. ಬಟ್ ಕಲ್ ಸಕ್ಕರೆ ಈ ಶೀತಕ್ಕೆ ಇದಕ್ಕೆಲ್ಲ Best. ತುಂಬ ಚೆನ್ನಾಗಿ ಬೆಸ್ಟ್. ಸೊ ಇದಂತೂ ಎಕ್ಸಾಕ್ಟ್ ಮನೆಯಲ್ಲಿ ಅಮ್ಮ ಅಥವಾ ಅಜ್ಜಿ ಎಲ್ಲ ಮಾಡಿ ಕೊಡ್ತಾರಲ್ಲ ಕಷಾಯ, ಹೌದು. ಅದೇ ರೀತಿಯಾಗಿದೆ. ಎಸ್, ಚೆನ್ನಾಗಿದೆ. ಸೊ ಹೆಲ್ದಿ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಟೇಸ್ಟಿ ಹೇಳಲ್ಲ ನಾನು, ಬಿಕಾಸ್ ಹೆಲ್ದಿ ರೆಸಿಪಿ. ಹೌದು. ಸೊ ಹೆಲ್ದಿ ರೆಸಿಪಿ, ಥ್ಯಾಂಕ್ ಯು ವೆರಿ ಮಚ್. ಕ್ರೆಡಿಟ್ಸ್ ನನಗಲ್ಲ, ನನ್ನ ಆಂಟಿಗೆ. ನಿಮ್ಮ ಆಂಟಿಗೆ? ಹೌದು. ಓಕೆ. ಸೊ ನನಗಂತೂ ಒಳ್ಳೆ ರೆಸಿಪಿ, ನೆಕ್ಸ್ಟ್ ಟೈಮ್ ಇನ್ನೂ ಟೇಸ್ಟಿ ರೆಸಿಪಿ ಬೇಕು. ಓಕೆ ಓಕೆ, ಅವ್ರ ಹತ್ರ ಹೇಳುವ. ಯಾ, ಥ್ಯಾಂಕ್ ಯು. ಟೇಸ್ಟಿ ಯಾವಾಗಲೂ ನಾವು ಟೇಸ್ಟಿ ರೆಸಿಪೀಸ್ ಮಾಡ್ತೀವಿ, ಬಟ್ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದರೆ ಹೆಲ್ದಿ ರೆಸಿಪಿ ಕೂಡ ಅಷ್ಟೇ ಮುಖ್ಯವಾದಂಥದ್ದು. ಯಾಕೆ ಅಂತ ಹೇಳಿದರೆ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಭಾಗ್ಯ. ಖಂಡಿತವಾಗ್ಲೂ ಯಾವುದೇ ಟೇಸ್ಟ್ ನೋಡಬೇಕಿದ್ರು ಕೂಡ. Yeah. ಸೊ ನಿಮ್ಮ ಶೀತ ಬೇಗ ಗುಣ ಆಗಲಿ ಅಂತ ಹೇಳಿ, ಸೊ ಟೇಸ್ಟಿ ರೆಸಿಪಿ ಮಾಡಿ ಅಂತ ಹೇಳಿ ಸನ್ ಪ್ರೀಮಿಯಂ ಇವರ ವತಿಯಿಂದ Thank you. ಕಿರುಕಾಣಿಕೆ, Yeah. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಯಾ, ಇದು ಮದ್ದಲ್ಲ, ಕಷಾಯ. ಕಷಾಯ ಆವಾಗವಾಗ ಸೇವಿಸ್ತಾ ಇದ್ದರೆ ತುಂಬ ಉತ್ತಮ. ಅದರಲ್ಲೂ ಕೂಡ ಈ ಒಂದು ಹವಾಮಾನ ವೈಪರೀತ್ಯ ಆದಾಗ ಕೆಲವರಿಗೆ ಹೆಲ್ತಲ್ಲಿ ತುಂಬ ಚೇಂಜಸ್ ಆಗುತ್ತೆ, ಶೀತ ಕಫ ಇಂಥದ್ದು. ಸೊ ಆವಾಗ ಇದನ್ನು ಖಂಡಿತವಾಗ್ಲೂ ಸೇವಿಸ್ಕೊಳ್ಬೋದು. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ರುಚಿಕರವಾದಂಥ ಅಡುಗೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.